ಮಂಜು ಮಂಜು ಮಂಜು. ಅಕ್ಷತಂಗೆ ಪ್ರಜ್ಞೆ ಬಂತು. ಫಸ್ಟ್ ಡಾಕ್ಟರ್ ನೋಯ್ ಕರ್ಕೊ ಬರ್ತೀವ್ರಿ ಅಂತ ಪ್ರಜ್ಞೆ ಬಂತಲ್ಲ ಸಾಕು. ಅಕ್ಷತಾ ಕಡೆಯವರು ಅವಳಿಗೆ ಪ್ರಜ್ಞೆ ಬಂದಂಗಿದೆ ಡಾಕ್ಟರ್, ಮಾತಾಡ್ತಾ ಇದ್ದಾಳೆ. ಪ್ಲೀಸ್ ಸ್ವಲ್ಪ ಬನ್ನಿ. ಹೌದಾ? ಓಕೆ ಓಕೆ, ನಡೀರಿ ಬನ್ನಿ ಬನ್ನಿ. ಈಗ ಹೇಗಿದ್ದೀರಿ? ಸರ್ ಪೇಷಂಟ್ ನಾನಲ್ಲ, ಅಕ್ಷತಾ ಆಚೆಗೆ. ಓಕೆ ಓಕೆ ಓಕೆ. ಮಂಜ ಮಂಜ. ಓಹೋ, ನನ್ನ ಮಂಜ ಅಲ್ಲಮ್ಮ, ಸಂಜು ಡಾಕ್ಟರ್. ಅಯ್ಯೋ ಡಾಕ್ಟ್ರೇ, ಅವಳು ನಿಮ್ಮನ್ನ ಕರೀತಿಲ್ಲ, ಈಗ ಎಂಥದ್ದು ನಿದ್ದೆಲಿ ಕನ್ವರ್ಸ್ತಿದ್ದಾಳಷ್ಟೇ. ಓಹೋ ಹೌದಲ್ಲ, ಈಗಷ್ಟೇ ಅವ್ರಿಗೆ ಪ್ರಜ್ಞೆ ಬಂದಿದೆ, ನಿದ್ದೆಯಿಂದ ಎದ್ದಿದ್ದಾರೆ. ಹಾಗಾದರೆ ಈಗ ಸ್ವಲ್ಪ ಸರಿಯಾಗಿದ್ದಾರೆ ಅಂತ ಅಮ್ಮ, ಚೆಕ್ ಮಾಡ್ತೀನಿ. ಅಲ್ಲ ಮಂಜಣ್ಣ, ಎಂತ ಮರ್ರೆ ನಿಮಗೆ ಆ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ಎಂತ ನಿಮ್ದು ರಾತ್ರಿ ಇಡೀ ನಮ್ಗೆ ಎಷ್ಟು ಗೋಳಾಟ ಆಯ್ತು ಗೊತ್ತಾ? ಇಲ್ಲೇ ಪುಣ್ಯ ಶ್ಯಾಮಲಕ್ಕನ ಮೊಬೈಲ್ ಸಿಕ್ಕು ಕೊಯ್ ಆಯ್ತು. ಹೌದಾ, ಅವ್ರ ಮೊಬೈಲ್ ನೀವೆಂತಕ್ಕೆ ಇಟ್ಕೊಂಡದ್ದು? ಮೊಬೈಲ್ ನಾನು ಇಟ್ಕೊಂಡ್ಲಿ, ಅವಳಲ್ಲಿ ಮೊಬೈಲ್ ತಲೆ ಹತ್ರ ಇಟ್ಕೊಂಡು ಮಲ್ಕೊಂಡಿದ್ದಾಳ. ಫೋನ್ ಯಾರದ್ದು ಇಷ್ಟು ರಾತ್ರಿ ಒಳಗನಕ ಈಗ ಕಂಡ್ರೆ ನಿಂದು, ಹಂಗಾಗಿ ನಾನು ಎತ್ತದೆ ಅಷ್ಟೇ. ಸಾರಿ ಮರೆಯ, ನಿಮಗೆಲ್ಲ ಭಯಂಕರ ರಗ್ಲಿ ಆಯ್ತು ನನ್ನಿಂದ. ನಮ್ಗಳು ಹಾಸ್ಟೆಲಲ್ಲಿಂದ ರಾತ್ರಿ ಹೊತ್ತಿ ಫೋನ್ ಬಂದದ್ದು ಮಾರ್ರೆ. ಇವು ದೇವ್ರೆ, ನಮ್ಮ ಅವಸ್ಥೆ ಕಂಡ್ರೆ ಬೇಡ. ನಾವು ಮನೇಲಿ ಎಂತ ಹೇಳಿ ಬರ್ಕ್ ಹೇಳಿ, ಎಂಥರ ಹೇಳೋ ಹಂಗಿತ್ತ? ಅಷ್ಟೊತ್ತಿಗಾಗಲೇ ಹೆಣ್ಣೆಲ್ಲ ಪಾಯ್ಸನ್ ಎಲ್ಲ ಕುಡ್ತಾ ಆಯ್ತು ಗೊತ್ತಾ? ಈಗ ವಿಷಯ ಎಲ್ಲ ತೆಗ್ದಿರೋ ಪ್ರಜ್ಞೆ ಬರಲಿಲ್ಲ ಇನ್ನು. ಒಂಟಿಯಾಗಿರುವುದು ಬೋರು ಬೋರು ಬೋರು. ಏನಮ್ಮ, ಈ ಹುಡುಗಿ ಯಾವ ಥರ ನಿಮ್ಗೆ ಹೇಗೆ ಗೊತ್ತು? ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಹಾಡು ಹೇಳ್ತಿದ್ರಲ್ಲ ಡಾಕ್ಟ್ರೆ, ಅದು ಹಾಡಿಂದ ಎಂಥದ್ದು ಲೈನ್ ಏನು ಅಂತ ನಾನು ಸುಮ್ಮನೆ ಇಟ್ಕೊಂಡೆ. ಇವಳ ನಂದು ಕ್ಲಾಸ್ಮೇಟ್. ಹಾಡು ಹೇಳೋದು ನನ್ನ ಹಾಬಿ ಅಮ್ಮ. ಯಾವಾಗಲೂ ಖುಷಿಯಾಗಿರಬೇಕು ಅಂತ ನನಗೆ ಹೇಳಿದ್ದಾರೆ, ಹಾಗಾಗಿ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಮುಂಚೆ ನಾನು ತುಂಬ ಡಿಪ್ರೆಷನ್ ಪೇಷಂಟ್ ಆಗಿದ್ದೆ. ಯಾವಾಗ ಹಾಡು ಹೇಳೋಕ್ಕೆ ಶುರು ಮಾಡಿದೆ ಹಾಗೆ ಸರಿಯಾದೆ ನೋಡಮ್ಮ. ಹಾಗಾಗಿ ಇಡೀ ಹೊತ್ತು ಹಾಡು ಹೇಳ್ಕೊಂಡೆ ನಾನು ಟ್ರೀಟ್ಮೆಂಟ್ ಮಾಡೋದು. ಇವ್ರ ಕಡೆಯವ್ರು ಯಾರು ಬಂದಿಲ್ವಾ? ಬನ್ನಿ ಮರ್ರೆ, ಅಲ್ಲೇ ನಿಂತ್ಕೈ ಎಂತ ಮಾಡ್ತಿದ್ರಿ, ಒಳಗೆ ಬನ್ನಿ. ಇರ್ಬೋದು, ಹೆದರಿಕೆ ಆಯ್ತು ಮರೆಯ, ನನಗೆ ಒಳಗೆ ಪಪ್ಪಕ್ಕೆ ಹೆದರಿಕೆ ಆಯ್ತು. ಹೌದು, ಅಷ್ಟೊತ್ತಿಗೆಲ್ಲ ಒಟ್ಟಿಗೆ ಓಡಾಡೋಷ್ಟೊತ್ತಿಗೆ ನಿಮ್ಗೆ ಏನು ಹೆದರಿಕೆ ಇರಲಿಲ್ಲ. ಈಗ ಹುಡುಗಿ ಜೀವಕ್ಕೋಸ್ಕರ ಒದ್ದಾಡೋಷ್ಟೊತ್ತಿಗೆ ನಿಮ್ಗೆ ಹೆದರಿಕೆ ಆಯ್ತು. ಬನ್ನಿ ಒಳಗೆ, ಡಾಕ್ಟ್ರ್ ಇದ್ದರು, ಬನ್ನಿ. ದೇವ ಬಪ್ತಾನ ವಿಸಿಟರ್ ಟೈಮ್ ಹೋರೆ ಕಡೆಗೂ ಮತ್ತೆ ಎಲ್ಲರನ್ನು ಬಿಡುವುದಿಲ್ಲ ಮರ್ರೆ. ಬನ್ನಿ ನೀವು ಬೇಗ. ಮುಂದೆ ಹೋಯ್ನಿ, ಹತ್ತಿರ ಹೋಯ್ನಿ, ಇದೆಯಂತ ಒಳ್ಳೆ ಯಾರೋ ಬಂದು ನಿಂತ್ಕ ಕಂಡಂಗಿತ್ತಪ್ಪ. ಮಂಜ ಮಂಜ ಮಂಜ. ಅಮ್ಮ, ಇವ್ರು ಇನ್ನೂ ಅರ್ಧಂಬರ್ಧ ನಿದ್ರಾವಸ್ಥೆಯಲ್ಲೇ ಇದ್ದಾರೆ. ಏನು ಮಂಜು ಅಂತ ತುಂಬ ಒಂಥರ ತಡವರ್ಸ್ತಿದ್ದಾರೆ. ಮಂಜು ಅಂದರೆ ಯಾರು? ನಿಮ್ಮ ಕೈ ಹೇಳಿ ಮರ್ರೆ. ಡಾಕ್ಟರ್? ಎಸ್, ಮಂಜ ಅಂದರೆ ನಾನೇ ಡಾಕ್ಟ್ರ್. ಅವ್ರ ಕಂಡೀಷನ್ ಹೇಗಿದೆ ಡಾಕ್ಟ್ರ್ ಈಗ? ಆರತಿ ಎತ್ತಿರೇ ನಮ್ಮ ಮಂಜಂಗೆ, ನಮ್ಮ ಕಳ್ ಮಂಜಂಗೆ. ಆರತಿ ಎತ್ತಿರೇ ನಮ್ಮ ಕಳ್ ಮಂಜಂಗೆ. ಡಾಕ್ಟರ್, ಪೇಷಂಟ್ ಹೇಗಿದ್ದಾರೆ ಇವಾಗ? ಅವರು ಪಾಯ್ಸನ್ ತಗೊಂಡಿದ್ದಾರೆ, ಅಲ್ಲದೆ ಫಿಸಿಕಲಿ ತುಂಬ ವೀಕ್ ಇದ್ದಾರೆ. ಅಷ್ಟೊಂದು ಸ್ಟ್ರೆಂತ್ ಅಂತ ಇಲ್ಲ ಅವರಿಗೆ. ಇನ್ನೂ 1-2 ದಿನ ರೆಸ್ಟಲ್ಲಿ ಇಡಬೇಕಾಗತ್ತೆ. ಜೀವಕ್ಕೇನು ಹಾಗಂತ ಅಪಾಯ ಇಲ್ಲ. ಕೋಮದಿಂದ ಹೊರಗಡೆ ಬಂದಿದ್ದಾರೆ. ಪಾಯ್ಸನ್ ತಗೊಂಡ್ರೆ ಅವರಿಗೆ ಕೋಮಾ ಆಗಿದೆಯಾ? ಡಾಕ್ಟ್ರ್ ನೀನಪ್ಪ? ಏನದು ಡೌಟಲ್ಲಿ ಕೇಳ್ತೀಯಲ್ಲ? ಅಲ್ಲ, ಔಷಧಿ ಕುಡಿದಲ್ಲ, ಅದು ಹೊಟ್ಟೆಗೆ ಎಫೆಕ್ಟ್ ಅಲ್ಲ, ಬ್ರೈನಿಗೂ ಎಫೆಕ್ಟಾ ಅಂತ ಕೇಂಡೆ ಅಷ್ಟೇ ಡಾಕ್ಟ್ರೆ. ಮತ್ತೆಂತ ಅಲ್ಲಪ್ಪ, ಡೌಟ್ ಎಂಥದಿಲ್ಲ. ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ ದಾಸನು ದಾಸ. ಅವಳು ಅಕ್ಷತಾ ಮಂಜ ಅಂತಿದ್ದಾಳೆ. ನೀವು ಹಾಡು ಹೇಳಿದ್ದೆ ನಿದ್ರೆ ಬಂತಕ್ಕಂತ ಮತ್ತೆ ಸುಮ್ಮನಾದಳಲ್ಲ, ಒಂಚೂರು ಚೆಕ್ ಮಾಡಿ ಡಾಕ್ಟ್ರೆ ಪ್ಲೀಸ್. ಜೋರಾಗಿ ಉಸಿರು ತಕ್ಕೋ, ಲಾಂಗ್ ಬ್ರೀತ್. ಡಾಕ್ಟ್ರೇ, ಪೇಷಂಟ್ ಆಚೆಗೆ ತಿರುಗಿ. ಓಹೋ, ಕನ್ಫ್ಯೂಸ್ ಆಗಿತ್ತು, ಸಾರಿ. ಎಂಥ ಡಾಕ್ಟ್ರ್ ಮರೆಯುತ್ತೆ ಇದು? ನಿಂದೆ ಹಿಂಗೆ ಮರೆಯ, ರಾತ್ರಿ ಬಂದಾಗಳಿಂದ ಮಾತಿ ಮುಂಚೆ ಹಂಗೋ ಹಿಂಗೋ ಮಾಡಿ ನನ್ನ ಹತ್ರವೇ ಬತ್ತ ಕಾಣ. ಪಾಪ, ನನ್ನಿಂದ ಒಂದು ಹೆಣ್ಣಿನ ಜೀವವೇ ಹೋಗ್ತಿದ್ದಿತ್ತಲ್ಲ ಇವತ್ತು. ಇಷ್ಟರಲ್ಲೇ ದೇವರೆಲ್ಲ ಮುಗಿಸಿ ಕೊಟ್ಟನಲ್ಲ, ಸಾಕು. ಛೀ, ಎಂಥ ಅನ್ಯಾಯ ಮಾಡಿದೆ ನಾನೊಂದು ಹುಡುಗಿಗೆ. ನಾನು ದೊಡ್ಡ ಪಾಪಿ ನಾನು. ಒಂದು ಸಲ ಎಚ್ಚರ ಆದರೆ ಕ್ಷಮೆ ಕೇಂಡು
ಇವತ್ತಿಂದ ಇದೆಲ್ಲ ಬೇಡ ಅಂತ ಹೇಳಿ ಮುಗಿಸಿಬಿಡ್ತೆ. ಪಾಪ ಯಾರನ್ನೂ ಓದ್ಯಪ್ಪ ಹುಡುಗಿಯೋ ಏನೋ, ಸುಮ್ಮನೆ ಜೀವನ ಹಾಳು ಮಾಡಿದೆ ಆ ಹುಡುಗಿದ್ ನಾನು. ಎಷ್ಟಾರು ನನ್ನೊಟ್ಟಿಗೆ ಕಳೆದ ದಿನ ಎಲ್ಲ ಅವಳಿಗೆ ನೆನಪು ಹೊತ್ತಾ ಏನೋ ಒಂದು ಸಮಾಧಾನ ಮಾಡ್ಕೋಬೋದಕ್ಕಷ್ಟೇ ಅವಳಿನ. ಆಡಿಸುವಾತ ಬೇಸರದಿಂದ ಆಟ ಮುಗಿಸಿದ, ಸೂತ್ರವ ಕಳೆದ ಗಾಳಿಯ ಪಟವ. ಪೇಷಂಟಿಗೆ ಎಂತಾಯಿತು? ಓ ಸಾರಿ, ಮಿಸ್ ಆಗ ಹಾಡು ಬಂತು. ಪೇಷಂಟು ಆರೋಗ್ಯವಾಗಿದ್ದಾರೆ, ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ತಾರೆ ಆಯಿತಾ. ಅಂದರೆ ಮಂಜವರೇ, ಅವ್ರನ್ನ ಇನ್ಮೇಲೆ ಸ್ವಲ್ಪ ಪ್ರೀತಿಯಾಗಿ ನೋಡ್ಕೊಳ್ಳಿ ಆಯಿತಾ. ಹೇಗೋ ಅಂತ ಮಾಡಿದ್ರೆ ನೋಡಿ, ಹೆಣ್ಮಕ್ಳು ತುಂಬ ಕೋಮಲವಾಗಿರ್ತಾರೆ, ಹೂ ಥರ ಇರುತ್ತೆ ಅವ್ರ ಮನಸ್ಸು. ಅವ್ರ ಭಾವನೆಗಳನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು. ಎಸ್ಪೆಷಲಿ ಈ ಥರ ಹುಡುಗಿರು ತುಂಬ ಸಾಫ್ಟು. ಅವ್ರು ಫಿಸಿಕಲಿನೂ ತುಂಬ ವೀಕ್ ಇದ್ದಾರೆ, ಮೆಂಟಲಿ ಕೂಡ ತುಂಬ ವೀಕ್ ಇದ್ದಂಗಿದ್ದಾರೆ. ಇಲ್ಲ ಅಂದರೆ ಈ ಥರ ಸುಸೈಡ್ ಅಟೆಂಪ್ಟ್ ಎಲ್ಲ ಮಾಡ್ಕೊಳ್ಳಲ್ಲ. ಅಂದರೆ ಡಾಕ್ಟ್ರೇ, ಅಂದರೆ ಸದ್ಯಕ್ಕೆ ಅವರಿಗೆ ಯಾವುದು ಕೂಡ ಅಪಘಾತ ಆಗುವಂಥದ್ದು, ಮನಸ್ಸಿಗೆ ಸಡನ್ನಾಗಿ ಪ್ಯಾನಿಕ್ ಅಟ್ಯಾಕ್ ಆಗುವಂಥದ್ದು ಹಾಗೆಲ್ಲ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವುದು ಅತಿಯಾಗಿ ಖುಷಿಯಾಗಿರೋದು, ಅತಿಯಾಗಿ ಬೇಜಾರಾಗುವಂಥ ವಿಷಯಗಳು ಆಗಬಾರ್ದು ಅವ್ರ ಮನಸ್ಸಿಗೆ. ಅಟ್ಲೀಸ್ಟ್ ಇನ್ನು 6 ಮಂತು ಜೋಪಾನವಾಗಿ ನೋಡ್ಕೊಳ್ಳಿ. ಮತ್ತೇನೂ ಇಲ್ಲ ತೊಂದರೆ ಅನ್ನುವಂಥದ್ದು, ಆರೋಗ್ಯದಲ್ಲೇನು ಕಾಣಿಸಲ್ಲ. ಸ್ವಲ್ಪ ವೀಕ್ನೆಸ್ಸು ಹೇಳಿದ್ನಲ್ಲ ಇದೆ, ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಡ್ತೀನಿ. 2 ದಿನ ನನ್ನೊಟ್ಟಿಗೆ ಇರಲಿ, ಸರಿ ಆಗ್ತಾರೆ. ನಿಮ್ಮೊಟ್ಟಿಗೆ ಅಂದರೆ ಡಾಕ್ಟ್ರೇ? ಓ, ನೀವೆಲ್ಲ ಯಾವ ಕಾಲೇಜಲ್ಲಿ ಓದ್ತೀರಪ್ಪ, ಇಷ್ಟು ದಡ್ರಿದ್ದೀರಲ್ಲ. ನನ್ನೊಟ್ಟಿಗೆ ಅಂದರೆ ಹಾಸ್ಪಿಟ್ಲಲ್ಲಿ 2 ದಿನ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇಯಾ? ಮಂಜವರೇ, ಸ್ವಲ್ಪ ಮೆಡಿಸಿನ್ಸು ಎಲ್ಲ ಬರೆದಿದ್ದೀನಿ. ಆಮೇಲೆ ಗ್ಲೂಕೋಸು ಹಾಸ್ಪಿಟ್ಲಲ್ಲಿ ಖಾಲಿಯಾಗಿದೆ, ಗ್ಲೂಕೋಸ್ ಬರ್ಕೊಡ್ತೀನಿ. ಮೆಡಿಕಲ್ ಶಾಪಿಗೆ ಹೋಗಿ ತಂದುಬಿಡಿ ಆಯಿತಾ. ಹಾಂ, ಓಕೆ ಡಾಕ್ಟ್ರ್, ಎಲ್ಲ ತತ್ತೆ. ಸೂಸೈಡ್ ಅಟೆಂಪ್ಟ್ ಆಗಿರೋದ್ರಿಂದ ಹೇಳ್ತಿದ್ದೀನಲ್ಲ ಪದೇ ಪದೇ, ಅವ್ರನ್ನ ಎಷ್ಟಾಗುತ್ತೆ ಅಷ್ಟು ಜಾಗ್ರತೆಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಆದರೆ ಡಾಕ್ಟ್ರೇ, ಅದು ಅದಪ್ಪ, ಎಲ್ಲರ ಮನೇಲೂ ಗಲಾಟೆ ಇರುತ್ತೆ. ನಮ್ಮ ಮನೇಲೂ ಎಷ್ಟು ಗಲಾಟೆ ಆಗುತ್ತೆ ಗೊತ್ತಾ. ಏನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ, ಇಲ್ಲಾಂದರೆ ನೋಡು ಇದೇ ಥರದ್ದೆಲ್ಲ ಆಗುತ್ತೆ. ಎನಿವೇಸ್, ಇದನ್ನು ನಾವು ಇಷ್ಟಕ್ಕೆ ಬಿಡೋಕ್ಕಾಗಲ್ಲ. ಇನ್ನು ಇದ್ರ ಡಾಕ್ಟ್ರು ಬರ್ತಾರೆ, ನಿಮಗೆ ಸೈಕಾಲಜಿ ಡಾಕ್ಟ್ರು ಬರ್ತಾರೆ. ಅವರೊಟ್ಟಿಗೆ ಅಲ್ಲೂ ಕೂಡ ನಿಮ್ಮ ತಿಂಗಳ ಕನ್ಸಲ್ಟೇಷನ್ ತಗೋಬೇಕಾಗತ್ತೆ. ಒಂದು 5-6 ತಿಂಗಳು ಗಂಡ ಹೆಂಡತಿ ಇಬ್ಬರು ಹೋಗಬೇಕಾಗತ್ತೆ ಆಯಿತಾ. ಮತ್ತು ಇಟ್ಸ್ ಆ್ಯಂಡ್ ವಯಸ್ಸು ಹುಡುಗಿನ ಮದುವೆ ಆಗಿರೋದು ಕೂಡ ನಿಮ್ಮದು ಅಪರಾಧ ಆಗುತ್ತೆ. ಎನಿವೇ 18+ ಆಗಿರೋದ್ರಿಂದ ಓಕೆ, ಆದರೂ ಹೀಗೆಲ್ಲ ಸಣ್ಣ ವಯಸ್ಸು ಹುಡುಗಿರನ್ನೆಲ್ಲ ಮದುವೆ ಆಗಬಾರ್ದಪ್ಪ. ಸರ್ ಅದು ಆ ಥರ ಅಲ್ಲ, ಯಾವುದು ಓ ನೋ ಪ್ರಾಬ್ಲಮ್, ನನಗೆಲ್ಲ ಅರ್ಥ ಆಗುತ್ತೆ. ನಾನು ಕೂಡ ಸಣ್ಣ ಹುಡುಗಿನ ಮದುವೆ ಆಗಿದ್ದೀನಿ. ನನಗೆ 45 ವರ್ಷ ಆಗಿ ಕೂದಲೆಲ್ಲ ಹೋದ್ರೂ ನಮ್ಮ ಅಮ್ಮ ಸಣ್ಣ ಹುಡುಗಿ ಪ್ರಾಯದ ಹುಡುಗಿನೇ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಚೆನ್ನಾಗಿರುತ್ತೆ ಅಂತ. ನನಗೆ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಪ್ಪ, ನನಗೆ ಅರ್ಥ ಆಗುತ್ತೆ. ಬಟ್ ನೀನು ನನ್ನಷ್ಟು ಲಕ್ಕಿ ಅಲ್ಲ. ನಾನು ಹೇಳಿದ್ನಲ್ಲ, 6 ಮಂತ್ ಕನ್ಸಲ್ಟೇಷನ್ನು ತಗೊಳ್ಳೇಬೇಕು ನೀವು. ಕನ್ಸಲ್ಟೇಷನ್ ಡಾಕ್ಟ್ರೇ? ಬಂದು ಏನು ಎತ್ತ ಅಂತ ಡಾಕ್ಟ್ರ್ ಹತ್ರ ಮಾನಸಿಕವಾಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಅದಕ್ಕೆ ಕೌನ್ಸ್ಲಿಂಗ್ ಅಂತಾರಲ್ದ ಡಾಕ್ಟ್ರೇ? ಅಂದರೆ ನೀವು ಕೌನ್ಸ್ಲಿಂಗ್ ತಗೊಂಡ್ಕೋರಂತ ಹೇಳ್ತಿದ್ರಲ್ದ? ಓ, ಕನ್ಸಲ್ಟೇಷನ್ನು ಕೌನ್ಸ್ಲಿಂಗೋ ಏನೋ ಒಂದಪ್ಪ, ಎಲ್ಲ ಒಂದೇ, ಎಲ್ಲ ಕನೇ ತಾನೆ. ಇದೆಯಂತ ಡಾಕ್ಟ್ರು, ದೇವ್ರೇ ತಲೆ ಕೆಟ್ಟೋದಂಗಿತ್ತಲ್ಲಪ್ಪ. ಇವಳು ನಾನೆಂತ ಸಾಕಕ್ಕೂ. ಇನ್ನೂ ಒಂದು ವಿಷಯ ಹೇಳ್ತೀನಿ. ಈ ಸದ್ಯದಲ್ಲೇ ಪೊಲೀಸರು ಬರ್ತಾರೆ. ಇದು ಸುಸೈಡ್ ಅಟೆಂಪ್ಟ್ ಕೇಸ್ ಆಗಿರೋದ್ರಿಂದ ನಾವು ಹೀಗೇನೆ ಡಿಸ್ಚಾರ್ಜ್ ಮಾಡಲಿಕ್ಕಾಗಲ್ಲ. ಇವತ್ತೆಲ್ಲ ಬಂದು ಪೊಲೀಸರು ಬಂದು ವಿಚಾರಣೆ ಮಾಡ್ತಾರೆ. ಮಂಜವ್ರು ಇಲ್ಲೇ ಇರಬೇಕಾಗತ್ತೆ.